ಜಲಪ್ರಳಯದಲ್ಲಿ ನೊಂದವರಿಗೆ ಸಹಾಯ ಹಸ್ತ ನೀಡುವ ನಿಟ್ಟಿನಲ್ಲಿ ಹೊಸ ಬಟ್ಟೆಗಳನ್ನು ಸಂಗ್ರಹ ಮಾಡಲು ಸಂಗ್ರಹ ಕೇಂದ್ರವನ್ನು ಮಂಗಳೂರಿನಲ್ಲಿ ತೆರೆಯಲಾಗಿದೆ. ಮಂಗಳೂರಿನ ಪ್ರತಿಷ್ಠಿತ ಬಟ್ಟೆದಾನಿ ಸಹಾಯ ಸಂಸ್ಥೆಯಾದ ಕ್ಲೋತ್ ಬ್ಯಾಂಕ್ ಹಾಗೂ ರೋಟರಿ ಜಿಲ್ಲೆ 3181 ಸಹಯೋಗದಿಂದ ಮಡಿಕೇರಿಯಲ್ಲಿ ಪ್ರವಾಹದಿಂದ ಹಾನಿಯಾಗಿರುವ ಪ್ರದೇಶದಲ್ಲಿ ವಿತರಿಸಲು ಹೊಸ ಬಟ್ಟೆಗಳನ್ನು ಸಂಗ್ರಹ ಮಾಡಲು ಕೇಂದ್ರವನ್ನು ಬಿಷಪ್ ಹೌಸ್ ಬಳಿ ತೆರೆಯಲಾಗಿದ್ದು, ಇದರ ಉದ್ಘಾಟನೆಯನ್ನ ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಡಾ ಅಲೋಷಿಯಸ್ ಪೌಲ್ ಡಿಸೋಜ ಅವರು ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, 10 ದಿನಗಳ ಕಾಲ ಸಾರ್ವಜನಿಕವಾಗಿ ಇದೇ ಜಾಗದಲ್ಲಿ ಕ್ಲೋತ್ ಬ್ಯಾಂಕ್ ಇಡಲಾಗುತ್ತಿದೆ. ಎಲ್ಲ ಜನರು ಸಹಾಯ ಹಸ್ತ ನೀಡಬೇಕು ಎಂದರು. ಬೆಂಗಾರ ಪತ್ರದ ಸಂಪಾದಕರು ಅವರಿಗೆ ಸೇರಿ 10 ಸಂವತ್ಸರ ಒಳ್ಳೆಯ ಮನಸ್ಸಿನಿಂದ ಇದೊಂದು ಕ್ಲಾತ್ ಬ್ಯಾಂಕನ್ನು ಇಲ್ಲಿ ಓಪನ್ ಮಾಡಿದ್ದಾರೆ. ಇದಕ್ಕೆ ನಾವೆಲ್ಲರೂ ಸಹಕರಿಸಬೇಕು. ಯಾಕೆಂದರೆ ಇಂಥ ಒಂದು ಪರಿಸ್ಥಿತಿ ಬಹಳ ಕಷ್ಟಕರವಾದದ್ದು, ದುಃಖಕರವಾದದ್ದು. ನಾವು ಸುಮ್ಮನೆ ನೋಡಿ ಹಾಗೆ ಆಯಿತೋ ಎಂಬುದಾಗಿ ಗಾಬರಿ ಮಾಡುವ ವಿಷಯ ಇಲ್ಲ. ನಾವು ಸ್ಪಂದಿಸಬೇಕು. ನಾವು ಎಷ್ಟು ಮಟ್ಟಿಗೆ ಇವರಿಗೆ ಸಹಾಯ ಕೊಡ್ಬೋದೋ ಅದನ್ನು ನಾವು ಕೊಡಬೇಕು. ಹೀಗೆ ಸ್ವಲ್ಪ ಆದರೂ ನಮ್ಮ ಸಹಕಾರದಿಂದ ಜನರಿಗೆ ಸಾಂತ್ವನ ಸಿಗಲಿ ಎಂಬುದಾಗಿ ನನ್ನ ಆಶಯ, ನನ್ನ ಪ್ರಾರ್ಥನೆ. ಯಾರೋ ಇದಕ್ಕೆ ಸಹಾಯವನ್ನು ನೀಡ್ತಾರೋ ದೇವರು ಅವರಿಗೆ ಆಶೀರ್ವಾದ ದಯಪಾಲಿಸಲಿ. ಈ ವೇಳೆ ರೋಟರಿ ಜಿಲ್ಲೆಯ 3181 ಇದರ ಗವರ್ನರ್ ರೋಹಿನಾಥ್ ಬಿ, ಅಧ್ಯಕ್ಷರಾದ ರೇಮಂಡ್ ಡಿಕುನ್ನಾ, ಫೋರ್ವಿನ್ಸ್ನ ಫೆರ್ನಾಂಡಿಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್ 24/7 ಮಂಗಳೂರು.